ಜೀವನದಲ್ಲಿ ಕಂಗೊಳಿಸುವ ದೇವಾಲಯ. ಕಾಲಾದಿಯಂತೆ ದೈವಗಳಿಗೆ ನೆರವೇರಿದ ನೇಮೋತ್ಸವ. ದೇವರ ದರ್ಶನ ಪಡೆಯಲು ಹರಿದು ಬಂದ ಜನಸಾಗರ. ನೋಡೋಕೆ ಕಣ್ಣುಗಳೇ ಸಾಲಲ್ಲ ಶ್ರೀದೇವರ ವಾರ್ಷಿಕ ಉತ್ಸವದ ವೈಭವ. ಇದೇ ಹೊತ್ತಿನ ವಿಶೇಷ ಮಹಾವಿಷ್ಣುಮೂರ್ತಿ ವಾರ್ಷಿಕ ಉತ್ಸವ. ನಾನು ನಿಧಿ ಆಚಾರ್ಯ. 800 ವರ್ಷಗಳ ಇತಿಹಾಸವಿರುವ ದೇವಾಲಯ ಇದು. ಆ ಕಾಲದಲ್ಲಿ ಬಳ್ಳಾಳರು ಕಟ್ಟಿಸಿದ ಕ್ಷೇತ್ರವಿದು. ಉಳ್ಳಾಲ್ತಿ ದೈವ ತನ್ನ ಶಕ್ತಿಯನ್ನ ಪಸರಿಸಿದ ಸ್ಥಳವಿದು ಅನ್ನೋ ನಂಬಿಕೆ ಕೂಡ ಇದೆ. ಅಂದಿನಿಂದಲೂ ಇಂದಿನವರೆಗೂ ಭಕ್ತರ ಆಕಾಂಕ್ಷೆಗಳನ್ನ ಈಡೇರಿಸುವ ಆ ಮಹಾಶಕ್ತಿಯೇ ಉಳ್ಳಾಳ ಶ್ರೀ ಮಹಾವಿಷ್ಣುಮೂರ್ತಿ ದೇವರು. ಇಡೀ ದೇಶವನ್ನೇ ತಲ್ಲಣಗೊಳಿಸಿದ ಕೊರೋನಾ ಮಹಾಮಾರಿಯ ಆರ್ಭಟ ಕಡಿಮೆಯಾಗ್ತಾ ಇದ್ದಂತೆ ಶ್ರೀದೇವರ ಸನ್ನಿಧಾನದಲ್ಲಿ 12ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ ನಡೆದಿದೆ. ಹಾಗಾದ್ರೆ ಈ ಬಾರಿ ದೇವಳದಲ್ಲಿ ಯಾವ ರೀತಿಯಾಗಿ ವಾರ್ಷಿಕ ಪ್ರತಿಷ್ಠಾನ ಕಾರ್ಯಕ್ರಮ ನಡೆದಿದೆ, ಈ ಬಾರಿಯ ವಾರ್ಷಿಕೋತ್ಸವದಲ್ಲಿದ್ದ ವಿಶೇಷತೆ ಏನು, ಆ ಸುಂದರ ಕ್ಷಣಗಳನ್ನ ಸಂಪೂರ್ಣವಾದ ದೃಶ್ಯ ಇಲ್ಲಿದೆ.
ಮಹಾವಿಷ್ಣು ಭಜನಾ ಮಂಡಳಿಯ ಸದಸ್ಯರು ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ರೆಡಿಯಾಗಿರಬೇಕು.
ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಸ್ವಯಂ ಸೇವಕರು ದೇವಸ್ಥಾನದ ಮುಂಭಾಗಕ್ಕೆ ಬರಬೇಕು. ಸ್ವಯಂ ಸೇವಕರು ದೇವಸ್ಥಾನದ ತಕ್ಷಣ ಮುಂಭಾಗಕ್ಕೆ ಬರಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಉಳ್ಳಾಳ ಶ್ರೀ ಮಹಾವಿಷ್ಣುಮೂರ್ತಿ ದೇವರ 12ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ ಹೇಗಿತ್ತು ಅನ್ನೋದನ್ನ ಕೊರೋನಾ ಹಿನ್ನೆಲೆ ಸಾಕಷ್ಟು ಮುಂಜಾಗ್ರತಾ ಕ್ರಮದೊಂದಿಗೆ ದೇವಾಲಯದಲ್ಲಿ ಉತ್ಸವ ನಡೆದಿದೆ. ಭಕ್ತಾದಿಗಳಂತೂ ಮಹಾವಿಷ್ಣುಮೂರ್ತಿ ದೇವರ ದರ್ಶನ ಪಡೆದು ಸಂತೃಪ್ತರಾಗಿದ್ದಾರೆ. ಅದರಲ್ಲೂ ಸುಡುಮದ್ದು ಪ್ರದರ್ಶನವನ್ನು ನೋಡಿದ ಜನ ರೋಮಾಂಚನಗೊಂಡಿದ್ದಾರೆ. ಅಂತೂ ಇಡೀ ಮನುಕುಲವನ್ನೇ ಬೆಚ್ಚಿ ಬೀಳಿಸಿದ ಕೊರೋನಾ ಆರ್ಭಟದ ನಡುವೆಯೂ ಜನರು ಎಲ್ಲ ಭಯ ಬಿಟ್ಟು ದೇವರ ದರ್ಶನ ಪಡೆದಿದ್ದಾರೆ. ಸದ್ಯ ಈಗಿರುವ ಎಲ್ಲ ವೈರಸ್ಗಳು ದೇವರ ಶಕ್ತಿಯಿಂದ ಕಡಿಮೆ ಆಗಲಿ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕಹಳೆ ನ್ಯೂಸ್. ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.